ಹೆಸರು ಡಾಕ್ಟರ್ ಜೆ ಸೋಮಣ್ಣ ಅಂತ ಹೇಳಿ. ಇವತ್ತು ಮೀಡಿಯಾಗಳ ಸಂಖ್ಯೆ ಬಹಳ ವ್ಯಾಪಕವಾಗಿ ಬೆಳೆದಿದೆ. ಪ್ರಿಂಟ್ ಮೀಡಿಯಾ ಇದೆ, ಎಲೆಕ್ಟ್ರಾನಿಕ್ ಮೀಡಿಯಾಗಳಿದೆ. ಆದರೆ ಒಂದೊಂದು ಮೀಡಿಯಾಗಳು ಕೂಡ ಅದು ಕೆಲವು ಅಪವಾದಗಳಿರ್ಬೋದು. ಆದರೆ ಬಹಳಷ್ಟು ಮೀಡಿಯಾಗಳು ಯಾವುದೋ ಒಂದು ಕಾರ್ಪೊರೇಟರ್ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದೆ, ಅಥವಾ ಯಾವುದೋ ಒಂದು ಧಾರ್ಮಿಕ ಹಿತಾಸಕ್ತಿಗೆ ಕೆಲಸ ಮಾಡ್ತಾ ಇರ್ತಕ್ಕಂಥ ನಾವು ನೋಡ್ತಾ ಇದ್ದೇವೆ. ನಿಜವಾಗ್ಲೂ ಕೂಡ ಒಂದು ಸಾಮಾಜಿಕ ನ್ಯಾಯವನ್ನು ಕಲ್ಪಿಸಿಕೊಡುವಂತಹ, ಒಂದು ಜನಪರವಾದಂಥ ಕೆಲಸ ಕಾರ್ಯಗಳನ್ನು ಮಾಡುವಂತಹ ದೃಷ್ಟಿಯಲ್ಲಿ ಅನೇಕ ಮೀಡಿಯಾಗಳು ಇವತ್ತು ಸೋತಿದ್ದಾವೆ. ಈ ಹಿನ್ನೆಲೆಯ ಒಳಗಡೆ ನಮಗೆ ಒಂದು ಜನಪರವಾದ, ಒಂದು ಸಾಮಾಜಿಕ ಕಳಕಳಿರ್ತಕ್ಕಂಥ ಮೀಡಿಯಾದ ಅಗತ್ಯ ಇದೆ. ನನ್ನ ಹೆಸರು ಜೆಎಲ್ ಜನಾರ್ದನ್. ಇಂದಿನ ಮಾಧ್ಯಮ ಹೇಗಿರಬೇಕು ಅಂದರೆ ಜನಪರವಾಗಿರಬೇಕು. ಈ ಜನಪರ ಕೆಲಸಗಳ ಕಾರ್ಯಗಳನ್ನು ರೂಪಿಸುವ ರೀತಿಯಲ್ಲಿ ಮಾಧ್ಯಮ ಇರಬೇಕು. ಶಿಕ್ಷಣ, ಹೋರಾಟ ಮತ್ತು ರೈತ ಕಾರ್ಮಿಕರಿಗೆ ಅನುಕೂಲವಾಗುವ ರೀತಿಯಲ್ಲಿ, ಜನರಿಗೆ ಸೌಲಭ್ಯ ದೊರಕಿಸುವ ರೀತಿಯಲ್ಲಿ ಮಾಧ್ಯಮ ಇರಬೇಕು. ಸಂವಿಧಾನದ ಆಶಯಗಳ ಮೂಲಕ ಜನರಿಗೆ ತಲುಪುವ ಸೌಲಭ್ಯಗಳನ್ನು ದೊರಕಿಸಿಕೊಡುವ ರೀತಿಯಲ್ಲಿರಬೇಕು. ವಿದ್ಯಾರ್ಥಿ ಭವಿಷ್ಯ ರೂಪಿಸುವಲ್ಲಿರಬೇಕು. ಕೂಲಿ ಕಾರ್ಮಿಕರ ಭವಿಷ್ಯ ರೂಪಿಸುವ ದಾರಿಯಲ್ಲಿ ಮಾಧ್ಯಮಗಳು ತಲುಪಿಸಬೇಕು. ಮಾಧ್ಯಮದಿಂದ ತುಂಬ ಒಳ್ಳೆಯ ಲಕ್ಷಣಗಳು, ಕೆಲಸಗಳು, ಜನರಿಗಾಗುವ ಉಪಯೋಗಗಳು ತುಂಬ ಸೌಲಭ್ಯ ಇದೆ. ಅದನ್ನು ಸರಿಯಾದ ರೀತಿಯಲ್ಲಿ ಈಗಿನ ಮಾಧ್ಯಮ ವಿತರಿಸಬೇಕು.